ಹಲೋ ನಮಸ್ತೆ. ತಾಳಿ ಗದ್ದಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ನಿನ್ನೆಯ ದಿನ ಅಂಬೇಡ್ಕರ್ ಜಯಂತಿಯನ್ನ ದೇಶದಾದ್ಯಂತ ಆಚರಿಸಲಾಯಿತು. ಆದರೆ ಹಲವು ರೀತಿಯಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸುವಂತ ಪ್ರಯತ್ನವನ್ನ ಮಾಡಿದ್ರು. ನಮ್ಮ ಪಕ್ಕದ ತಮಿಳುನಾಡಿನಲ್ಲಿ ಮಾಡಿರುವಂತ ಆಚರಣೆ ಮಾತ್ರ ದೇಶದಾದ್ಯಂತ ಒಂದು ರೀತಿಯಲ್ಲಿ ವಿವಾದಕ್ಕೆ ಮತ್ತೊಂದು ರೀತಿಯಲ್ಲಿ ಚರ್ಚೆಗೆ ಕಾರಣ ಆದಂಥದ್ದು. ಬಹುಶಃ ನಿನ್ನೆ ತಮಿಳುನಾಡಿನಲ್ಲಿ ಒಂದು ಕಡೆಯಲ್ಲಿ ಅಂಬೇಡ್ಕರ್ ಜಯಂತಿ ಆದರೆ ಮತ್ತೊಂದು ಕಡೆಯಲ್ಲಿ ತಮಿಳು ಪುತ್ತಾಂಡು ಅಂತ ಕರೀತಾರೆ. ಅಂದ್ರೆ ತಮಿಳರಿಗೆ ಅದು ಹೊಸ ವರ್ಷ. ನಮಗೆ ಯಾವ ರೀತಿ ಯುಗಾದಿ, ಇವತ್ತಿನ ಬಿಸು ಏನಿದೆ, ಅದೇ ರೀತಿ ತಮಿಳರಿಗೆ ನಿನ್ನೆ ಹೊಸ ವರ್ಷದ ಸಂಭ್ರಮಾಚರಣೆ. ಆ ಸಂದರ್ಭದಲ್ಲಿ ಚೆನ್ನೈನಲ್ಲಿ ದ್ರಾವಿಡ ಕಳಗಂ ಅನ್ನುವಂಥ ಸಂಘಟನೆ ಒಂದು ವಿಶೇಷ ಕಾರ್ಯಕ್ರಮ ಅಥವಾ ಒಂದು ವಿಚಿತ್ರ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿತ್ತು. ಅದು ಏನು ಅಂತ ಹೇಳಿದ್ರೆ, ಸಾಂಪ್ರದಾಯಿಕವಾಗಿ ಭಾರತೀಯ ಸಂಸ್ಕೃತಿ ನಂಬಿಕೊಂಡು ಬಂದಂತ ತಾಳಿ ಅನ್ನುವಂಥದ್ದನ್ನ ನಾವು ಮುಕ್ತವಾಗಿ ಹೊರಗೆ ಬರ್ತೀವಿ, ತಾಳಿಯನ್ನ ತೆಗೆದು ಬಿಸಾಕ್ತೀವಿ ಅನ್ನೋ ರೀತಿಯ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಅಂದ್ರೆ ನಿನ್ನೆ 20ಕ್ಕೂ ಅಧಿಕ ಜೋಡಿಗಳು ತಾವು ಕಟ್ಟಿರುವಂತ ತಾಳಿಯನ್ನ ಕಟ್ ಮಾಡಿ, ಅಂದ್ರೆ ಅದನ್ನ ಕತ್ತರಿಸಿ ಹೊರಗೆಸೆದು, ಅದನ್ನ ಕತ್ತರಿಸಿದ ಸಂಭ್ರಮಕ್ಕೆ ಬೀಫ್ ಬಿರಿಯಾನಿಯನ್ನ ತಿಂದು ಸಂಭ್ರಮವನ್ನ ಪಟ್ರು. ಆ ನಂತರ ಅಲ್ಲಿ ನ್ಯಾಯಾಲಯದ ಒಂದು ಆದೇಶದ ಕಾರಣಕ್ಕಾಗಿ ಆ ಕಾರ್ಯಕ್ರಮವನ್ನು ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಸೊ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂಥದ್ದು, ತಾಳಿ ಅನ್ನುವಂಥದ್ದು ಒಂದು ಹೆಂಗಸಿಗೆ ಅದು ಬಂಧನವೋ, ಅದನ್ನು ತೆಗೆದ ಕೂಡಲೇ ಆಕೆಗೆ ಸ್ವಾತಂತ್ರ್ಯ ಸಿಕ್ಕಿ ಬಿಡುತ್ತೋ ಅನ್ನುವಂಥದ್ದು ಚರ್ಚೆ ಆಗ್ತಾ ಇರುವಂಥ ವಿಚಾರ. ಬಹಳಷ್ಟು ಜನ ಹಿಂದುತ್ವವಾದಿಗಳು ಹೇಳ್ತಾ ಇದ್ದಾರೆ, ಅದು ನಮ್ಮ ಸಂಸ್ಕೃತಿ, ಅದು ನಮ್ಮ ಸಂಪ್ರದಾಯ, ಅದನ್ನು ಬಿಟ್ಟು ಹೊರಗೆ ಬರಬಾರದು, ಬಹಳ ವರ್ಷದಿಂದ ನಡೆದುಕೊಂಡು ಬಂದಂಥ ಒಂದು ರೂಢಿ ಅದು, ಅದನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಇನ್ನೊಂದು ಅದರ ವಿರುದ್ಧವಾದ ಹೇಳ್ತಾ ಇದ್ದಾರೆ, ಇಲ್ಲ ಅದು ಗುಲಾಮಿ ಸಂಸ್ಕೃತಿ, ಹೆಣ್ಣನ್ನ ಗುಲಾಮೆಯ ರೀತಿಯಲ್ಲಿ ಟ್ರೀಟ್ ಮಾಡುವಂತ ಒಂದು ಸಂಸ್ಕೃತಿ ಅನ್ನುವಂಥದ್ದು ಮತ್ತೊಂದು ಕಡೆಯಿಂದ ಕೇಳಿ ಬರ್ತಾ ಇರುವಂತ ವಾದ. ಈ ಹೊತ್ತಲ್ಲಿ ನಾವು ಮಾತಾಡಬೇಕು ಈ ಬಗ್ಗೆ. ಸೊ ನಾನು ನಿನ್ನೆಯ ದಿನ ನಡೆದಂತ ಕಾರ್ಯಕ್ರಮದಲ್ಲಿ ತಾಳಿಯನ್ನ ತೆಗೆದಿಟ್ಟಂತ ಒಬ್ಬ ಹೆಣ್ಣು ಮಗಳು ಮಾತನಾಡಿರುವಂತ ದೃಶ್ಯವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆ ಹೆಣ್ಣು ಮಗಳು ಏನು ಮಾತಾಡಿದ್ಲು ಅನ್ನುವಂಥದ್ದು ನಿಮ್ಮ ಮುಂದೆ ಬರ್ತಾ ಇದೆ. அடிமைத்தனம் ஒழிஞ்சுது. எங்களுக்கு பெண் அடிமைத்தனன்றது ஒழிஞ்சுது. அதனால பெண் அடிமைன்றதுக்காக தானே தாலி போடுறாங்க. இப்ப அந்த தாலி தேவையில்லைன்றத நான் கலற்றி எரிஞ்சாச்சு. புரியுதுங்களா? இனிமே நாங்க சுதந்திரமா இருக்கலாம் இல்லையா? ಅಂದ್ರೆ ನಾನು ತಾಳಿಯನ್ನ ತೆಗೆದಿಟ್ಟಿದ್ದೀನಿ, ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯ ಇದೆ, ತಾಳಿಯನ್ನ ತೆಗೆದಿಟ್ರೆ ಮುಕ್ತತೆ ಅಥವಾ ಸ್ವಾತಂತ್ರ್ಯ ನನಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ತೆಗೆದಿಟ್ಟಿದ್ದೀನಿ, ಈಗ ಫ್ರೀ ಫೀಲ್ ಮಾಡ್ತೀನಿ ಅನ್ನುವಂಥದ್ದು ಆ ಹೆಣ್ಣುಮಗಳು ಹೇಳಿರುವಂಥ ವಿಚಾರ. ಸೊ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳಿದ್ದಾರೆ. ಒಬ್ಬರು ಪ್ರಗತಿಪರ ಸಾಹಿತಿ ಮತ್ತು ಸಾಹಿತ್ಯ ಲೋಕದಲ್ಲಿ ಗುರುತಿಸಿಕೊಂಡಂಥವರು ಜ್ಯೋತಿ ಚೇಳಿಯಾರು ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಏನು ಹೇಳ್ತೀರಿ ಮೇಡಮ್, ಈ ಕಾರ್ಯಕ್ರಮ ಆಗಿರಬಹುದು, ತಾಳಿ ತೆಗೆದಿಡುವಂತ ಈ ಕಾರ್ಯಕ್ರಮ ಒಂದು ರೀತಿಯಲ್ಲಿ ವಿವಾದಕ್ಕೆ ಮತ್ತೊಂದು ಕಡೆಯಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಸೊ ಏನು ಹೇಳ್ತೀರಿ ಇದರ ಬಗ್ಗೆ, ತಮ್ಮ ರಿಯಾಕ್ಷನ್ ಏನು? ಕಾರ್ಯಕ್ರಮದ ಬಗ್ಗೆ ಮತ್ತು ಆ ವಿವಾದದ ಬಗ್ಗೆ ಮತ್ತಷ್ಟು ವಿವಾದಗಳನ್ನು ಹುಟ್ಟು ಹಾಕಲಿಕ್ಕೆ ವೈಯಕ್ತಿಕವಾಗಿ ನನಗೆ ಇಷ್ಟ ಇಲ್ಲ. ಆದರೆ ತಾಳಿಯ ಪರಿಕಲ್ಪನೆಯ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ ನಾನು ತಿಳಿಸ್ತೇನೆ. ತಾಳಿ ಎನ್ನುವ ಕಾನ್ಸೆಪ್ಟ್ ಎಲ್ಲಿಂದ ಬಂತು, ಅದು ಯಾಕೆ ಬಂತು? ತಾಳಿಯನ್ನು ನಾವು ಭಾರತೀಯ ಪರಂಪರೆ ಅಂತ ಹೇಳ್ತಾ ಇದ್ದೀವಿ, ಆದರೆ ನಮ್ಮ ಪೂರ್ವಜರನ್ನು ಅಥವಾ ನಮ್ಮ ಹಿಂದಿನ ತಲೆಮಾರನ್ನು ನಾವು ಗಮನಿಸಿಕೊಂಡ್ರೆ ಅವರೆಲ್ಲ ತಾಳಿ ಕಟ್ಟಿಕೊಂಡೇ ಬದುಕಿದ್ರ ಅಂತ. ಮತ್ತು ಇಲ್ಲಿಯ ನೆಲಮೂಲದ ಸಂಸ್ಕೃತಿಯನ್ನು ಗಮನಿಸಿಕೊಂಡ್ರೆ ಅಲ್ಲಿ ತಾಳಿ ಇದೆಯಾ ಅಂತ ಕೇಳಿದರೆ ಖಂಡಿತವಾಗಿಯೂ ಅಲ್ಲಿ ತಾಳಿ ಇಲ್ಲ. ಬಹುಶಃ ನಾನು ನನ್ನ ಅಜ್ಜಿಯನ್ನು ನೋಡಿದ್ದೀನಿ. ನನ್ನ ಅಜ್ಜಿಯ ಕೊರಳಲ್ಲಿ ತಾಳಿ ಇರಲಿಲ್ಲ. ಅವಳು ಕಟ್ಟಿಕೊಂಡದ್ದು ಕರಿಮಣಿಯನ್ನು. ಅದರಲ್ಲಿ 2 ಕಪ್ಪು ಮಣಿ ಮಾತ್ರ ಇದ್ದದ್ದು. ಅದು ಚಿನ್ನದ ಸರ ಆದರೂ ಕೂಡ ಅದು ಕರಿಮಣಿ ಮಾತ್ರ. ತಾಳಿ ಅನ್ನುವ ಕಾನ್ಸೆಪ್ಟ್ ಅಥವಾ ಪರಿಕಲ್ಪನೆ ಯಾಕೆ ಬಂತು ಅನ್ನೋದು ಒಂದು ಮೊದಲ ಪ್ರಶ್ನೆ, ಅನ್ನೋದು ನನಗೆ ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂತಂದರೆ ಇವತ್ತು ಸ್ತ್ರೀಪರವಾದಂತಹ ಪ್ರಶ್ನೆಗಳು ಬಂದಾಗಲೆಲ್ಲ ಇಂತಹ ವಿವಾದಗಳಿಗೆ ಮತ್ತು ಇಂತಹ ಚರ್ಚೆಗಳಿಗೆ ಹೆಣ್ಣು ಮಕ್ಕಳ ಒಂದು ಅಸ್ಮಿತೆಯನ್ನು ಕದಡುವಂತಹ ಪ್ರಶ್ನೆಗಳು ಮತ್ತೆ ಮತ್ತೆ ಎದುರಾಗ್ತಾ ಇರುವಾಗ ಒಂದು ಹೆಣ್ಣು ಮಗಳಿಗೆ ತಾಳಿ ಅನ್ನೋದು ಅದು ಅವಳ ವೈಯಕ್ತಿಕ ಆಯ್ಕೆ ಅನ್ನೋದು ಬಹಳ ಮುಖ್ಯವಾಗಿ ಹೇಳ್ಕೊಳ್ಬೇಕಾದಂಥದ್ದು. ಅದರ ಜೊತೆಗೆ ತಾಳಿಯ ಪರಿಕಲ್ಪನೆಯನ್ನು ಗಮನಿಸಿಕೊಂಡ್ರೆ ತಾಳಿ ಅನ್ನುವ ಶಬ್ದವೇ ಅದು ಮೂಲತಃ ಕನ್ನಡದ್ದಲ್ಲ ಅನ್ನುವಂಥದ್ದು. ಅದು ನಾನು ತಿಳಿದ ಪ್ರಕಾರ ಅದು ಜರ್ಮನ್ ಮೂಲದ್ದು ಅನ್ನೋದು. ಬಹುಶಃ ತಾಳಿಗೆ ನಮ್ಮ ಪರಂಪರೆಯ ಅರ್ಥವನ್ನು ಅಥವಾ ನಮ್ಮ ಸಂಸ್ಕೃತಿಯ ಅರ್ಥ ಅಂತ ಹೇಳ್ತಾ ನಾವು ಅದಕ್ಕೆ ಬಹಳ ಪವಿತ್ರತೆಯ ಅರ್ಥವನ್ನು ಆರೋಪಿಸ್ತಾ ಬಂದಿದೆ ಹೊರತು ಅದು ಒಂದು ಬದುಕಿನ ಒಂದು ಭಾಗ ಅಂತ ಬಹಳ ಮುಖ್ಯವಾಗಿ. ಮೇಡಮ್, ತಾವು ಈಗಾಗಲೇ ಉಲ್ಲೇಖ ಮಾಡಿದ್ರಿ, ನನ್ನ ಅಜ್ಜಿ ಕರಿಯ ಮಾಣಿಯನ್ನ ಕಟ್ತಾ ಇದ್ರು, ಅಂದ್ರೆ ತಾಳಿಗೆ ಪರ್ಯಾಯವಾಗಿ ಆ ಒಂದು ವ್ಯವಸ್ಥೆ ನಡೆದುಕೊಂಡು ಬಂದಿತ್ತು.
ಅಂದ್ರೆ ನಮ್ಮ ಸಂಪ್ರದಾಯದಲ್ಲಿ ಅಥವಾ ನಮ್ಮ ಸಂಸ್ಕೃತಿಯಲ್ಲಿ ತಾಳಿಗೆ ಪರ್ಯಾಯ ಆದಂತ ವ್ಯವಸ್ಥೆಯು ಒಂದು ಇತ್ತು ಅಂದ್ರೆ ಆ ಕರಿಮಣಿಯನ್ನು ಕೂಡ ಈಗ ಏನು ಚಾಲ್ತಿಯಲ್ಲಿದೆ, ಮದುವೆ ಆಗುವಾಗ ಗಂಡು ಹೆಣ್ಣಿಗೆ ತಾಳಿ ಕಟ್ಟುವ ವ್ಯವಸ್ಥೆ ಏನಿದೆ ಆ ರೀತಿ ವ್ಯವಸ್ಥೆ ಇರಲಿಲ್ಲ. ನಮ್ಮಲ್ಲಿ ಇದ್ದ ವ್ಯವಸ್ಥೆ ಏನು ಅಂತಂದರೆ, ಹೆಣ್ಣು ಮಗಳೊಬ್ಬಳು ಅವಳಿಗೆ ಅವಳ ದೇಹ ರಚನೆಯ ವಿನ್ಯಾಸ, ಅವಳ ಸೃಷ್ಟಿ, ಪೋಷಣೆ, ಧಾರಣೆ, ಅವಳ ಇಡೀ ದೇಹದ ವಿನ್ಯಾಸದಲ್ಲಿ ಇರುವುದು ಈ 3 ಮುಖ್ಯ ಭಾಗಗಳು ಮತ್ತು 3 ಮುಖ್ಯ ಅಂಗಗಳು. ಸೃಷ್ಟಿಯನ್ನು, ಪೋಷಣೆಯನ್ನು, ಧಾರಣೆಯನ್ನು ಮಾಡಬೇಕಾದಂಥ ಹೆಣ್ಣು ಫಲವತಿಯಾಗುವಾಗ, ಅವಳು ಕನ್ಯೆಯಾಗಿದ್ದು ಫಲವತಿಯಾಗುವಾಗ ಅವಳಿಗೆ ಪ್ರಕೃತಿ ಸಹಜವಾಗಿ ಯಾವುದೇ ತೊಂದರೆಗಳು ಉಂಟಾಗದೇ ಇರಲಿ ಅನ್ನುವ ಕಾರಣಕ್ಕಾಗಿ ಒಂದು ದೃಷ್ಟಿಮಣಿಯನ್ನು ಕಟ್ತಾ ಇದ್ರು. ಬಹುಶಃ ಅದು ಇವತ್ತಿಗೂ ಕೂಡ ನಮ್ಮ ಬುಡಕಟ್ಟು ಸಮುದಾಯಗಳಲ್ಲಿ ಇವತ್ತಿಗೂ ಜಾರಿಯಲ್ಲಿ ಇದೆ. ನಮ್ಮ ನೆಲಮೂಲದ ಸಂಸ್ಕೃತಿಯಲ್ಲಿ ಅಥವಾ ನಮ್ಮ ಬುಡಕಟ್ಟು ಸಮುದಾಯದ ಜನರಲ್ಲಿ ಅದು ಇವತ್ತಿಗೂ ಜಾರಿಯಲ್ಲಿದೆ. ಅವರು ಪ್ರಕೃತಿಗೆ ಹತ್ತಿರವಾದ ಒಂದು ಮಣಿ ಅದು. ಆ ಮಣಿ ಪ್ರಕೃತಿಯಲ್ಲೇ ಸಿಗ್ತದೆ. ಅದನ್ನು ಕೊರಳಿಗೆ ಕಟ್ಟಿಕೊಳ್ಳುವುದರ ಮೂಲಕ ಅದರಿಂದ ದೇಹಕ್ಕೆ ಒಂದು ರೀತಿಯ ರಕ್ಷಣೆ ಒದಗ್ತದೆ, ಕೆಟ್ಟ ಶಕ್ತಿಗಳಿಂದ ರಕ್ಷಣೆ ಒದಗ್ತದೆ ಅನ್ನುವ ಕಾರಣಕ್ಕಾಗಿ ಅದನ್ನು ಕಟ್ಟಿಕೊಳ್ತಾ ಇದ್ರು. ಇವತ್ತಿಗೂ ಕಟ್ಟಿಕೊಳ್ತಾ ಇದ್ದಾರೆ. ಅದು ಕಪ್ಪು ಮತ್ತು ಬಿಳಿ ಬಣ್ಣದ ಒಂದು ಮಿಕ್ಸ್ಡ್ ಕಲರ್ ಆದ ಮಣಿ, ಅದನ್ನು ಹಾಲ್ಮಣಿ ಅಂತ ಹೇಳ್ತಾರೆ. ಹಾಲ್ಮಣಿ ಅಂತ ಹೇಳ್ತಾರೆ. ಅದನ್ನು ಇವತ್ತಿಗೂ ಅವ್ರು ಕಟ್ಕೊಳ್ತಾರೆ. ಕರಿಮಣಿಯನ್ನು ಅವ್ರು ಕಟ್ಕೊಳ್ಳೋದಿಲ್ಲ. ಕರಿಮಣಿ ಅಂತ ಹೇಳಿಕೊಳ್ಳುವ ಕಪ್ಪು ಮಣಿಯನ್ನು ಇವತ್ತಿಗೂ ಅವ್ರು ಕಟ್ಕೊಳ್ಳೋದು. ಮದುವೆಯ ಕಾರಣಕ್ಕಾಗಿ ಕಟ್ಟುತ್ತಾ ಇದ್ದಂತದ್ದಲ್ಲ, ಫಲವಂತಿಕೆಯ ಕಾರಣಕ್ಕಾಗಿ ಮತ್ತು ಅವಳ ಸೃಷ್ಟಿಯ ಕಾರಣಕ್ಕಾಗಿ, ಅವಳೇನು ತನ್ನ ಗರ್ಭಕೋಶವನ್ನ ಹೊಸ ಸೃಷ್ಟಿಗೆ ಕಾರಣೀಕರ್ತಳಾಗ್ತಾಳೆ, ಆ ಕಾರಣಕ್ಕಾಗಿ ಆ ಮಣಿಯನ್ನ ಕಟ್ಟಿಕೊಂಡು ಅವಳಿಗೆ ರಕ್ಷಣೆಯನ್ನು ಕಾರ್ಯಕ್ರಮ ಏನಿದೆ. ಸೊ ಇದಕ್ಕೆ ಸಹಮತ ಇದೆಯಾ ಮೇಡಮ್? ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಸಂಸ್ಕೃತಿ ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಕಡೆಯಲ್ಲಿ ಕೂಗು ಕೇಳ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಹಿಂದೂ ಸಂಸ್ಕೃತಿಗಳು ಎಲ್ಲವೂ ಬಕ್ವಾಸ್ ಅನ್ನೋ ರೀತಿಯಲ್ಲಿ ಮತ್ತೊಂದು ವಾದ ಇದೆ. ಸೊ ಇಲ್ಲಿ ನಿನ್ನೆ ನಡೆದಂತ ಕಾರ್ಯಕ್ರಮ ಏನಿದೆ, ತಾಳಿಯನ್ನ ತೆಗೆದು ಇಡುವಂಥದ್ದು, ಆ ಸಂಭ್ರಮಕ್ಕೆ ಸಾಮೂಹಿಕವಾಗಿ ಬೀಫ್ ಬಿರಿಯಾನಿಯನ್ನು ತಿನ್ನುವಂಥದ್ದು, ಇದನ್ನ ನಿಮಗೆ ಸಮರ್ಥಿಸಿಕೊಂಡು ಮಾತಾಡೋದಕ್ಕೆ ಸಾಧ್ಯ ಇದೆಯಾ? ಅದನ್ನು ಸಮರ್ಥಿಸುವುದು ಅಥವಾ ನಿರಾಕರಿಸುವ ಅನ್ನುವ ಮಾತುಗಳಿಗಿಂತ ಹೆಚ್ಚಾಗಿ ಅದರ ಬಗ್ಗೆ ಒಂದು ವೈಚಾರಿಕವಾದಂತಹ ಒಂದು ದೃಷ್ಟಿಕೋನ ಬಹಳ ಮುಖ್ಯವಾಗಿ ಬೇಕಾದಂಥದ್ದು. ನಮಗೆ ನಾವು ವೈಚಾರಿಕವಾಗಿ ಅದರ ಬಗ್ಗೆ ಚಿಂತನೆ ಮಾಡಬೇಕಾದ, ನಾವು ಅದರ ಪರವಾಗಿದ್ದೇವೋ ಅಥವಾ ನಾವು ಅದರ ವಿರೋಧವಾಗಿದ್ದೇವೋ ಅನ್ನೋದರ ಬದಲಾಗಿ ನಾವು ಯಾಕೆ ತಾಳಿಯನ್ನು ಕಟ್ಕೊಂಡಿದ್ದೇವೆ ಮತ್ತು ಆ ತಾಳಿಯ ಅರ್ಥ ಏನು ಅನ್ನೋದು ತಿಳಿಯದೆ ಹೋಗಿ ನಾವು ಅದನ್ನು ಬರೀ ಕಟ್ಕೊಂಡ್ರೆ ಅದಕ್ಕೇನು ಅರ್ಥ ಇರೋದಿಲ್ಲ ಅನ್ನೋದನ್ನ ನಾನಂತೂ ನಂಬಿದ್ದೇನೆ. ಅಂದ್ರೆ ನಿನ್ನೆಯ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಬಹಿರಂಗ ಕಾರ್ಯಕ್ರಮ, ದೊಡ್ಡ ಮಟ್ಟದಲ್ಲಿ ಆ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ರು. ತಾವು ಆಗ್ಲೇ ಉಲ್ಲೇಖ ಮಾಡಿದ್ರಿ, ವೈಯಕ್ತಿಕ ಸ್ವಾತಂತ್ರ್ಯ, ಹೆಣ್ಣಿನ ವೈಯಕ್ತಿಕ ಸ್ವಾತಂತ್ರ್ಯ, ತಾಳಿ ಕಟ್ಟಿಕೊಳ್ಬೇಕು ಬೇಡಬೇಕು, ಆಯ್ಕೆ ಚೂಸ್, ಅಂದ್ರೆ ನಾನು ಕಟ್ಟಿಕೊಳ್ಬೇಕೋ ಬೇಡ ಅನ್ನೋದನ್ನ ನಿರ್ಧಾರ ಮಾಡೋಳು ಅವಳು. ಸೊ ಈ ರೀತಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಮಾಡಿ ಇದನ್ನ ಮಾಡಬೇಕಾದಂತ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು. ಹೆಣ್ಣು ಮಗಳಿಗೊಬ್ಬಳಿಗೆ ಅವಳ ವೈಯಕ್ತಿಕ ಆಯ್ಕೆಗಳು ಕೂಡ ಸಾರ್ವಜನಿಕ, ಸಾಮೂಹಿಕವಾಗಿ ಇದನ್ನ ತಾಳಿಯನ್ನ ಬಿಚ್ಚಿಡ್ತೀವಿ ಅನ್ನುವಂಥದ್ದು ಸ್ತ್ರೀ ಸಮಾನತೆ ಅಥವಾ ಸ್ತ್ರೀ ಸ್ವಾತಂತ್ರ್ಯ ಅಂತ ಅನಿಸುತ್ತೆ ತಮಗೆ? ಸ್ತ್ರೀ ಸಮಾನತೆ, ಸ್ತ್ರೀ ಸ್ವಾತಂತ್ರ್ಯದ ಪರಿಕಲ್ಪನೆ ಅಲ್ಲ ಅದಕ್ಕೆ ಸಮೀಕರಣ ಮಾಡಬೇಕಾಗಿಲ್ಲ. ಸ್ತ್ರೀಯ ಅಸ್ಮಿತೆಯ ಪ್ರಶ್ನೆಯನ್ನ ಎತ್ತಿಕೊಂಡಾಗ ನಾವು ತಾಳಿಯ ಕುರಿತಾದಂತಹ ಅರ್ಥವನ್ನ ಅರ್ಥೈಸಿಕೊಳ್ಬೇಕಾಗಿದೆ. ಹಾಗೆ ಅರ್ಥೈಸಿಕೊಳ್ಳದೇ ಇದ್ರೆ ನಾವು ಮಾಡುವ ಪ್ರತಿಯೊಂದು ಆಚರಣೆಗಳಿಗೆ, ನಾವು ಮಾಡುವಂತಹ ಪ್ರತಿಯೊಂದು ವಿಧಿವಿಧಾನಗಳಿಗೂ ಕೂಡ ನಮ್ಗೆ ಅದು ಬರೀ ಬೂಟಾಟಿಕೆ ಆಗ್ತದೆ ಹೊರತು ಬೇರೆ ಅದೇನೂ ಆಗುದಿಲ್ಲ ಅನ್ನುವಂಥದ್ದು. ಮತ್ತು ಅಲ್ಲಿ ಆ ದ್ರಾವಿಡ ಕುಳಂನವರು ಏನು ಆ ತಾಳಿಯನ್ನ ಕಿತ್ತಿದ್ದಾರೆ, ಯಾವ ಕಾರಣಕ್ಕಾಗಿ ಬಹುಶಃ ಅಲ್ಲಿ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ರಿ, ಆಕೆಯ ಗಂಡನೇ ಅದನ್ನ ಕಟ್ಟು ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇದನ್ನು ವೈಚಾರಿಕತೆ ಅಂತ ಕರಿಬಹುದಾ ಅಥವಾ ಪ್ರಚಾರಕ್ಕಾಗಿ ಮಾಡ್ತಾ ಇರುವಂತ ಕಾರ್ಯಕ್ರಮ ಅಂತ ಕರಿಬಹುದಾ? ಅದು ಅವರಿಗೆ ಬಿಟ್ಟ ಆಯ್ಕೆ. ಆದರೆ ವೈಚಾರಿಕ ನೆಲೆಯಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾಕಂದ್ರೆ ಕುವೆಂಪು ಕೂಡ ಮಂತ್ರ ಮಾಂಗಲ್ಯದ ಪರಿಕಲ್ಪನೆಯನ್ನ ಹುಟ್ಟು ಹಾಕಿದರು. ಬಹುಶಃ ಬಹಳ ದೊಡ್ಡ ವೈಚಾರಿಕತೆ ಅದೇ ಅದು. ಹಾಗಾಗಿ ಮಂತ್ರ ಮಾಂಗಲ್ಯದ ಪರಿಕಲ್ಪನೆಯಲ್ಲೂ ಕೂಡ ತಾಳಿಯ ಪ್ರಸ್ತಾಪ ಎಲ್ಲೂ ಬರುವುದಿಲ್ಲ. ಹಾಗಾಗಿ ನಾವಿವತ್ತು ಯಾವುದನ್ನ ಆರೋಪಿಸ್ತಾ ಇದ್ದೇವೆಯೋ, ಯಾವುದನ್ನ ಹೇಳ್ತಾ ಇದ್ದೇವೆಯೋ ಅದರ ಮೂಲಕ ಮತ್ತಷ್ಟು ನಾವು ನಿಗ್ರಹಿಸುವ ಮತ್ತು ಯಾಕೆಂದ್ರೆ ಈಗಾಗಲೇ ನೀವು ಗಮನಿಸಿಕೊಂಡಿರ್ಬೋದು, ಸಾರ್ವಜನಿಕವಾಗಿ ಒಂದು ಟ್ವಿಟರಲ್ಲಿ ಟ್ವೀಟ್ ಮಾಡಿದ್ದಕ್ಕಾಗಿ, ಮಾಂಗಲ್ಯದ ಬಗ್ಗೆ ಒಂದು ಟ್ವೀಟ್ ಮಾಡಿದ್ದಕ್ಕಾಗಿ ವಿರೋಧಗಳನ್ನು ಎದುರಿಸಿದಂತಹ ಪ್ರಸಂಗಗಳು ಈ ಹಿಂದೆಯೂ ಕೂಡ ನಡೆದಿದೆ. ಒಂದು ಹೆಣ್ಣುಮಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹರಣ ಮಾಡುವಂತಹ ಕೆಲಸಗಳು ನಡೆದಿವೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಕೂಡ ನಾವು ಗಮನಿಸಿಕೊಳ್ಬೇಕಾದದ್ದು, ಹೆಣ್ಣನ್ನು ದಮನಿಸುವಂತಹ ಕೆಲಸಗಳು ನಡೀತಾ ಇರುವಾಗ ಒಂದು ರೀತಿಯಲ್ಲಿ ಅದು ಅವರಿಗೆ ಸಮಾನತೆ ಅಂತ ಅನಿಸಿಕೊಂಡ್ರೆ ಅವ್ರು ಬದುಕಲಿ ಬಿಡಿ, ಅವರನ್ನು ಅವರ ಪಾಡಿಗೆ ಬದುಕುವುದಕ್ಕೆ ನಮಗೇನು ಅಡ್ಡಿ ಇದೆ. ಹಾಗಾಗಿ ಆ ನೆಲೆಯಲ್ಲಿ ನಾವು ಅದನ್ನು ಸ್ವೀಕರಿಸಬೇಕೇ ಹೊರತು, ಅಂದರೆ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಗೌರವಿಸುವ ಮೂಲಕ ಅದನ್ನು ಸ್ವೀಕರಿಸಬೇಕೇ ಹೊರತು ಇದು ಅನ್ಯಾಯ, ಇದು ಕಟ್ಟ ಅಪರಾಧ ಅಂತ ಹೇಳಿ ಹೇರಿಕೆಯ
ಮನೋಧರ್ಮಗಳು ಮುಖ್ಯ. ಅಂದ್ರೆ ಒಂದು ರೀತಿಯಲ್ಲಿ ಅವರು ಪ್ರತಿಭಟನೆ ಅಥವಾ ಪ್ರತಿಭಟನಾರ್ಥವಾಗಿ ಇದನ್ನ ಮಾಡಿದ್ದೇವೆ ಅಂತ ಹೇಳ್ಕೊಳ್ತಾರೆ. ಮೊನ್ನೊಂದು ತಮಿಳುನಾಡಿನ ಒಂದು ಟಿವಿ ಚಾನೆಲ್ ನಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದಕ್ಕೆ ಬಲಪಂಥೀಯ ಸಂಘಟನೆಯವರು ಅದಕ್ಕೆ ಅಡ್ಡಿ ಮಾಡಿದ್ರು. ಆ ಕಾರಣಕ್ಕಾಗಿ ಅದಕ್ಕೆ ವಿರೋಧವಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಯಾವುದೇ ವೈಚಾರಿಕತೆಯನ್ನ ಬಿತ್ತಬೇಕು ಅಥವಾ ಜನರಲ್ಲಿ ವೈಚಾರಿಕ ಮನೋಭಾವವನ್ನು ಬಿತ್ತಬೇಕು ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇರುವಂತ ಕಾರ್ಯಕ್ರಮ ಅಲ್ಲ. ಬಲಪಂಥೀಯರು ಏನೋ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ನಾವು ಏನಾದ್ರೂ ಒಂದು ಮಾಡ್ತೀವಿ, ಅವರಿಗೆ ಪರ್ಯಾಯವಾಗಿ ನಾವು ವಿರೋಧ ಮಾಡ್ತೀವಿ ಅನ್ನುವಂತ ಕಾರ್ಯಕ್ರಮಗಳು. ಅಂದ್ರೆ ಇದೇ ಜಾಸ್ತಿ ಆಗ್ತಾ ಇದೆಯಾ ಅನ್ನುವಂಥದ್ದು, ಸ್ಪರ್ಧೆ ಜಾಸ್ತಿ ಆಗ್ತಾ ಇದೆ. ಸಂಘರ್ಷಗಳಿಗೆ ಬಲಪಂಥ ಮತ್ತು ಎಡಪಂಥಗಳು ಅನ್ನೋದು ಮುಖ್ಯ ಅಲ್ಲ. ಯಾಕಂದ್ರೆ ಬಲಪಂಥೀಯರು ಮಾಡ್ತಾರೆ, ಅದನ್ನ ವಿರೋಧಿಸುವುದಕ್ಕಾಗಿ ನಾವು ಎಡಪಂಥೀಯರು ಮಾಡ್ತಾ ಇದ್ದೇವೆ ಅಂತ ಹೇಳುವಂತದ್ದಿದೆ ಅಲ್ಲ, ಅದು ಇನ್ನೊಂದಷ್ಟು. ಮೊನ್ನೆ ನಡೆದಂತ ಕಾರ್ಯಕ್ರಮ ಸ್ಪಷ್ಟವಾಗಿ ಅದೇ ಕಾರ್ಯಕ್ರಮ. ಅಂದ್ರೆ ಟಿವಿ ಚಾನೆಲ್ ನಲ್ಲಿ ಒಂದು ಡಿಬೇಟ್ ಇತ್ತು, ಅದನ್ನ ಟೆಲಿಕಾಸ್ಟ್ ಮಾಡೋದಕ್ಕೆ ಬಿಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಈ ರೀತಿ ಪ್ರತಿಭಟನೆ ಮಾಡ್ತೀವಿ. ಇದು ನಾವು ತೋರಿಸಿರುವಂತ ಪ್ರತಿಭಟನೆ. ಅಂದ್ರೆ ಇದರಲ್ಲಿ ಅರ್ಥ ಜನರಲ್ಲಿ ವೈಚಾರಿಕ ಮನೋಭಾವ ತೋರಿಸಬೇಕು ಅಥವಾ ಬಿತ್ತಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿದ್ದಲ್ಲ. ಅಂದ್ರೆ ಇದು ಕೇವಲ ಸ್ಪರ್ಧೆಗಾಗಿ ಮಾಡಿರುವಂತ ಕಾರ್ಯಕ್ರಮ ಅಂತ ಅನಿಸೋದಿಲ್ಲ ಮೇಡಮ್? ಸ್ಪರ್ಧೆ ಇರಬಹುದು, ಅದು ಅವರ ವೈಯಕ್ತಿಕ ಸ್ವಾತಂತ್ರ್ಯ, ಅದನ್ನ ನಾವು ಪ್ರಶ್ನೆ ಮಾಡುವ ಹಾಗಿಲ್ಲ. ಆದ್ರೆ ನನಗೆ ವೈಯಕ್ತಿಕ ಸ್ವಾತಂತ್ರ್ಯದ ಕಾರಣ ಒಡ್ಡಿ ಬೇಕಾದದನ್ನ ಮಾಡಬಹುದಾ? ಅಲ್ಲ, ನಾವು ಇನ್ನೊಬ್ಬರ ವೈಯಕ್ತಿಕ ಸ್ವಾತಂತ್ರ್ಯವನ್ನ ನಾವು ಕೂಡ ಕಸಿದುಕೊಳ್ಬಾರ್ದಲ್ವಾ? ನಾವು ಕೂಡ ಕಸಿದುಕೊಳ್ಬಾರ್ದು. ಈಗ ನಾವು ಕೂಡ ಹೇರಿಕೆಯನ್ನ ಮಾಡಬಾರ್ದು. ಯಾಕೆಂದ್ರೆ ಭಾರತದಂತಹ ದೇಶ ಯಾವುದೇ ಒಂದು ಧರ್ಮದ, ಯಾವುದೇ ಒಂದು ಸಮುದಾಯದ, ಯಾವುದೇ ಒಂದು ನೆಲೆಯಲ್ಲಿ ಬೆಳೆದದ್ದಲ್ಲ. ಅಲ್ಲಲ್ಲಿ ಇರುವಂತಹ ಸಮುದಾಯಗಳು ಒಂದೊಂದು ವಿಶ್ವಕೋಶಗಳು, ಅವು ಅವರದ್ದೇ ಆದಂತಹ ರೀತಿ ನೀತಿಗಳು, ಅವರದ್ದೇ ಆದಂತಹ ವಿಚಾರಗಳು, ಅವರದ್ದೇ ಆದಂತಹ ಮೌಲ್ಯಗಳಿವೆ. ನಾವು ಯಾವುದನ್ನ ಭಾರತದ ಸಂವಿಧಾನ ಅಂತ ನಿನ್ನೆ ಅಂಬೇಡ್ಕರ್ ಜಯಂತಿಯ ದಿನ ಯಾವುದನ್ನ ಸಂವಿಧಾನ ಅಂತ ಹೇಳ್ತಾ ಇದ್ದೇವೆ, ಇವತ್ತು ಬುಡಕಟ್ಟು ಸಮುದಾಯಗಳಿಗೆ ಅವರಿಗೆ ಅವರದ್ದೇ ಆದ ಸಂವಿಧಾನಗಳಿವೆ, ಅವರು ಅದನ್ನ ಪಾಲಿಸ್ತಾ ಇದ್ದಾರೆ. ಬಹುಶಃ ಆವಾಗ ಅವರಿಗೆ ನೀವು ತಾಳಿ ಕಟ್ಟಿಕೊಂಡಿದ್ದೀರಾ ಇಲ್ವಾ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂದ್ರೆ ಹೊಟ್ಟೆ ಹಸಿವು ಬಹಳ ಮುಖ್ಯ ಅವರಿಗೆ, ಹಸಿವಿನ ಪ್ರಶ್ನೆಯೇ ಮೂಲ ಆಗಿರೋದ್ರಿಂದ ತಾಳಿ, ಸಂಸ್ಕೃತಿ, ಆ ದೊಡ್ಡ ಶಬ್ದಗಳೆಲ್ಲ ಅವರಿಗೆ ಮುಖ್ಯ ಅನ್ಸೋದಿಲ್ಲ. ಬದುಕಲಿಕ್ಕೆ ಬರುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಒಬ್ಳು ದಲಿತ ಹೆಣ್ಣುಮಗಳಾಗ್ಲಿ ಅಥವಾ ಒಂದು ಬುಡಕಟ್ಟು ಸಮುದಾಯದ ಹೆಣ್ಣುಮಗಳಾಗ್ಲಿ, ಅವಳು ಪ್ರೊಟೆಕ್ಟ್ ಮಾಡೋಳಲ್ಲ, ಅವಳನ್ನ ಮನೆಯಲ್ಲಿ ಕೂತ್ಕೊಳಿಸಿ ರಕ್ಷಣೆ ಮಾಡೋಳಲ್ಲ. ಅವಳ ಅನ್ನವನ್ನ ಅವಳು ಸಂಪಾದನೆ ಮಾಡೋಳು, ಅವಳ ಅನ್ನ ಅವಳು ದುಡಿತಾಳೆ, ಅವಳು ಸಂಪಾದಿಸ್ತಾಳೆ, ಹಾಗಾಗಿ ಅವಳು ಬದುಕ್ತಾಳೆ. ಆ ನೆಲೆಯಲ್ಲಿ ಅವಳು ಬದುಕುವಂತಹ ನೆಲೆಯನ್ನು ಗಮನಿಸಿಕೊಳ್ಬೇಕೆ ಹೊರತು ನಾವು ಇದು ಸರಿ ತಪ್ಪು ಅನ್ನುವ ವಿಮರ್ಶೆ ಮತ್ತು ಮಾಧ್ಯಮಗಳ ಮೂಲಕ ಮತ್ತಷ್ಟು ವಿವಾದಗಳನ್ನ ಹುಟ್ಟು ಹಾಕುವಂಥದ್ದು ಅದು ಬಹಳ ರೇಜಿಗೆಯ ಸಂಗತಿ. ಮೇಡಮ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾರೆ, ಇನ್ನೊಬ್ರು ಅತಿಥಿಗಳು ಕೂಡ ನಮ್ಮನ್ನ ಸೇರಿಕೊಳ್ತಾರೆ. ಬಹುಶಃ ನಿನ್ನೆ ನಡೆದಂತ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಒಂದಂತೂ ಬಹುಶಃ ಮುಂದಕ್ಕೆ ನಾವು ಚರ್ಚೆ ಮಾಡಬೇಕಾದಂಥದ್ದು, ತಾಳಿ ಅನ್ನುವಂಥದ್ದು ಗುಲಾಮಿ ಸಂಸ್ಕೃತಿಯೋ ಅಥವಾ ಹೆಣ್ಣು ಒಬ್ಬ ಗಂಡಿಗೆ ಗುಲಾಮಗಿರಿಯನ್ನು ತೋರಿಸೋದಕ್ಕೋಸ್ಕರ ತಾಳಿಯನ್ನು ಕಟ್ಟಿಕೊಳ್ತಾಳೋ ಅನ್ನುವಂಥದ್ದು ಇಲ್ಲಿ ಚರ್ಚೆ ಆಗುವಂಥ ವಿಚಾರ. ಸೊ ಇನ್ನೊಬ್ಬರು ಅತಿಥಿಗಳು ನಮ್ಮನ್ನು ಸೇರಿಕೊಳ್ತಾರೆ. ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಈಗೊಂದು ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.